ಇಂದು ಅಶ್ವಿನಿ ಮೇಡಮ್ ಮನೆಯಲ್ಲಿ ಇದೀಗ ದೇವರಿಗೆ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಮನೆಯಲ್ಲಿ ಇದೀಗ ದೇವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸುತ್ತಿರುವ ಅಶ್ವಿನಿ ಅವರು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ. ಯಾವ ಕಾರಣಕ್ಕಾಗಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಬನ್ನಿ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ನಾಳೆ ತುಂಬಾನೇ ಮಹತ್ವವಾದ ದಿನ. ತುಂಬಾನೇ ಟೆನ್ಷನ್ ನಿಂದ ಅಶ್ವಿನಿ ಮೇಡಮ್ ಅವರು ದೇವರ ಮೊರೆ ಹೋಗಿದ್ದಾರೆ. ಮನೆಯಲ್ಲಿ ಇರುವಂತಹ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಕಾರಣ ಕೂಡ ಉಂಟು. ಹೌದು, ನಾಳೆ ಏನಪ್ಪಾ ಅಂದ್ರೆ ಅಪ್ಪು ಕೊನೆಯ ಬಾರಿಗೆ ನಟನೆ ಮಾಡಿದ ಜೇಮ್ಸ್ ಸಿನಿಮಾದ ಟೀಸರ್ 11 ಗಂಟೆಗೆ ರಿಲೀಸ್ ಆಗಲಿದೆ. ಅದಕ್ಕಾಗಿ ಇಡೀ ಕರ್ನಾಡು ಹಾಗೂ ಚಿತ್ರತಂಡದವರು, ಕುಟುಂಬಸ್ಥರು ಆ ಒಂದು ಟೀಸರ್ ಅನ್ನ ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ. ಈ ಸಿನಿಮಾ ಟೀಸರ್ ಮೇಲೆ ತುಂಬಾನೇ ನಿರೀಕ್ಷೆಗಳು ಇವೆ. ಅಪ್ಪು ಅವರನ್ನ ಮತ್ತೆ ನಾವು ತೆರೆ ಮೇಲೆ ನೋಡಬಹುದು. ಇದರ ಜೊತೆಗೆ ಮಾರ್ಚ್ 17ರಂದು ಸಿನಿಮಾ ರಿಲೀಸ್ ಆಗಲಿದೆ ಅಂತ ಜೇಮ್ಸ್ ಚಿತ್ರತಂಡದವರು ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ. ಹೌದು, ಜೇಮ್ಸ್ ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಈ ಸಿನಿಮಾಕ್ಕೆ ಪ್ರೋತ್ಸಾಹ ನೀಡಿ ಎಂದು ಅಶ್ವಿನಿ ಮೇಡಮ್ ಅವರು ಎಲ್ಲರಲ್ಲೂ ಕೇಳಿದ್ರು. ಇನ್ನು ಜೇಮ್ಸ್ ಸಿನಿಮಾ ರಾಜ್ಯಾದ್ಯಂತ ಚೆನ್ನಾಗಿ ಓಡಲಿ, ಯಶಸ್ಸು ಸಾಧಿಸಲಿ ಅಂತ ಅಶ್ವಿನಿ ಮೇಡಮ್ ಅವರು ದೇವರ ಮೊರೆ ಹೋಗಿದ್ದಾರೆ, ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಜೇಮ್ಸ್ ಸಿನಿಮಾದ ಟೀಸರ್ ನಾಳೆ ಕುಟುಂಬಸ್ಥರ ಸಂಯುಕ್ತದಲ್ಲಿ ಹಾಗೂ ಚಿತ್ರತಂಡವರ ಸಂಯುಕ್ತದಲ್ಲಿ ಇದೀಗ ಬಿಡುಗಡೆ ಆಗಲಿದೆ. ಈ ಸಿನಿಮಾದಲ್ಲಿ ಅಪ್ಪು ಅವರ ಪಾತ್ರ ಹಾಗೂ ಅವರ ಲುಕ್ಸ್ ಹೇಗಿರುತ್ತದೆ, ಎಂಟ್ರಿ ಹೇಗಿರುತ್ತದೆ ಅಂತ ಕಾದು ನೋಡಬೇಕಾಗಿದೆ. ನೀವು ಕೂಡ ಜೇಮ್ಸ್ ಸಿನಿಮಾದ ಟೀಸರ್ ಮತ್ತು ಸಿನಿಮಾವನ್ನ ವೀಕ್ಷಣೆ ಮಾಡುತ್ತೀರಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪಾಗಿ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಲ್ಲದೆ ಈ ಒಂದು ಕಾರಣದಿಂದ ಅಶ್ವಿನಿ ಮೇಡಮ್ ಅವರು ತುಂಬಾ ಟೆನ್ಷನ್ ಆಗಿದ್ದಾರೆ. ಯಾಕೆಂದ್ರೆ ಅವರು ಪ್ರೊಡ್ಯೂಸ್ ಮಾಡ್ತಿಲ್ಲ. ಆದರೂ ಕೂಡ ಸಿನಿಮಾ ಟೀಸರ್ ನೋಡಿದಾಗ ಅಭಿಮಾನಿಗಳ ಕಮೆಂಟ್ ಯಾವ ರೀತಿ ಇರುತ್ತದೆ ಎಂಬುದು ಎಲ್ಲರ ನಿರೀಕ್ಷೆಯಲ್ಲೂ ಕೂಡ ಇರುತ್ತದೆ. ಯಾಕೆಂದ್ರೆ ಈ ಸಿನಿಮಾ ಅಪ್ಪು ಅವರ ಜೀವನದ ಕೊನೆಯ ಸಿನಿಮಾ ಇದು. ಯಾಕೆಂದ್ರೆ ಇದರ ಬಗ್ಗೆ ಅಶ್ವಿನಿ ಮೇಡಮ್ ಅವರನ್ನೇ ಎಲ್ಲರೂ ಪ್ರಶ್ನೆ ಮಾಡೋದು. ಅದಕ್ಕಾಗಿ ಅಶ್ವಿನಿ ಮೇಡಮ್ ಅವರಿಗೂ ಕೂಡ ಸ್ವಲ್ಪ ಟೆನ್ಷನ್ ಇದೆ. ಅಭಿಮಾನಿಗಳು ಅಪ್ಪು ಕೊಟ್ಟ ಈ ಸಿನಿಮಾವನ್ನ ಸ್ವೀಕರಿಸುವುದರಲ್ಲಿ ಇನ್ನೊಂದು ಮಾತಿಲ್ಲ. ಸ್ನೇಹಿತರೆ, ನೀವು ಕೂಡ ಜೇಮ್ಸ್ ಸಿನಿಮಾದ ಟೀಸರ್ ಅನ್ನ ಯಶಸ್ವಿಯಾಗಿ ನೆರವೇರಿಸಲು ಇಷ್ಟಪಡ್ತೀರಾ? ಹಾಗಾದ್ರೆ ಎಸ್ ಎಂದು ಕಮೆಂಟ್ ಮಾಡಿ ವೀಕ್ಷಕರೇ. ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.